ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತವಾರ್ತೆದ ವಿವರ ಕುಡ್ಲದ ಪುರಭವನದ ಅಂಗಾರ ರಾಷ್ಟ್ರೀಯ ಸಾದಿಬರಿ ಬೇರದಕ್ಲನ ದಿನಾಚರಣೆ ನಡೆತದಂಡು ಅಂಡ ಪಿದೈ BK ಇಮ್ತಿಯಾಜ್ ದುಂಬಾಲ್ಟೆಡ್ CITU ಸಂಘಟನೆ ಹಕ್ಕೊತ್ತಾಯ ಸಭೆ ನಡಪಾದಂಡು ಕುಡ್ಲಡ್ ಸಾದಿಬದಿ ಬೇರೆದಕ್ಲನ ಮಿತ್ತು ಟೈಗರ್ ಕಾರ್ಯಾಚರಣೆ ನಡಪಾಯಿ ನಡೆದುವಕ್ಕ ಸಾದಿಬರಿ ಬೇರೆದಕ್ಲನ ಸಂಘ ರಡ್ಡು ಪಾಲಾತಂಡು ಟೈಗರ್ ಕಾರ್ಯಾಚರಣೆಗೆ ವಿರೋಧ ತೋಜಾದ ಬೀದಿಬದಿ ಶ್ರೇಯೋಭಿವೃದ್ಧಿ ಸಂಘ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡಪಾದಿತ್ತಂಡು ಆಂಡ ಪ್ರತಿಭಟನೆ ನಡೆದುವಕ್ಕ ಸಂಘದ ಮರ್ಯಾದೆ ಗುರ್ಕಾರ್ಯರು BK ಇಮ್ತಿಯಾಜರನ್ನೇ ಸಂಗೊಡ್ದು ಪಿದೈ ಪಾಡ್ದಿತ್ತಂಡು ಮುಂದಾಯಿ ಬೊಕ್ಕ ಒಂಜಾತ ಸಾದಿಬರಿ ಬೇರೆದಕ್ಲೆಗೂ ಗುರ್ತ ಚೀಟಿ ಕೊಡ್ದು ನಗರದ ಕಂಟೋನ್ಮೆಂಟ್ ವಾರ್ಡ್ ಸಾದಿಬರಿ ವಲಯ ಮಲ್ತು ಕೊಡ್ದಿತ್ತೇರ ಆಂಡಲ ಸಾದಿಬರಿ ಬೇರೆದಕ್ಲನ ಪರವಾದ ಪೊರ್ಂಬಾಟ ದುಂಬರಿತಿನ CITU ಸಂಘಟನೆ ನಗರದ ಸಾದಿಬರಿ ಬೇರೆದಕ್ಲೆಗೆ ಸರಿಯಾಯಿನ ವ್ಯವಸ್ಥೆಗೆ ಒತ್ತಾಯ ಮಲ್ತದಿತ್ತಂಡು ಈ ಮಾತನಾಡುಟ್ಟು ಅಂಗಾರ ರಾಷ್ಟ್ರೀಯ ಸಾದಿಬದಿ ಬೇರೆದಕ್ಲನ ದಿನಾಚರಣೆ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನ ನಡಪಾದಂಡ ಪದ್ಮಶ್ರೀ ಹರೇಕಳ ಹಾಜಬ್ಬ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಪಾಲ್ದಿತ್ತೊಂಡೆರ ಸಭೆಟ್ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಪಾತಿರ್ದು ಆನೆ ನಡತಿನ ಟೈಗರ್ ಕಾರ್ಯಾಚರಣೆ ಬಗೆಟ್ ಬೇಜಾರು ತಿರಿಪಾಯರ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯ ಮುಖಾಂತರ ಅವರಿಗೆ ಅವರ ಏನು ಹಕ್ಕಿದೆ ಆ ಹಕ್ಕಿನ ಮುಖಾಂತರ ಅವರಿಗೊಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಇವತ್ತು ನಾವು ನಗರದ ಹೃದಯ ಭಾಗದಲ್ಲಿ ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಬಹಳ ವ್ಯವಸ್ಥಿತವಾಗಿ ಬೀದಿ ಬದಿ ವ್ಯಾಪಾರ ವಲಯ ಅಂತ ನಾವು ಉದ್ಘಾಟನೆ ಮಾಡಿದ್ದೇವೆ. ಖಂಡಿತವಾಗಿ ತಮ್ಮ ಎಲ್ಲರ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ಆರ್ಥಿಕ ಉನ್ನತೀಕರಣಕ್ಕಾಗಿ ನಾವು ಮಾಡಿದ್ದೇವೆ. ಖಂಡಿತವಾಗಿ ಮೊದಲು ತಾವೆಲ್ಲ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡ್ತೀವಿ. ನಮ್ಮಿಂದ ಜನರಿಂದ ಬಂದ ದೂರಿಗಾಗಿ ತಾವು ಕೂಡ ಅದನ್ನು ಎತ್ತಂಗಡಿ ಕೂಡ ಮಾಡ್ತೀವಿ. ಟೈಗರ್ ಕಾರ್ಯಾಚರಣೆ ಮುಖಾಂತರ ತಾವು ಕೂಡ ನಮ್ಮ ಪಾಲಿಕೆಯ ಮುಖಾಂತರ ಅದನ್ನು ಎತ್ತಂಗಡಿ ಮಾಡಿದ್ದೀವಿ. ತಮಗೂ ತಮ್ಮ ನೋವುಗಳು ಅರಿವಾಗಿದೆ, ನಮ್ಗೆ ಗೊತ್ತು. ತಾವೇನು ದೊಡ್ಡ ಬಂಗ್ಲೆ ಕಟ್ಟಲಿಕ್ಕೆ ಕಾರ ತೆಗಲಿಕ್ಕಾಗಿ ವ್ಯಾಪಾರ ಮಾಡ್ತಿಲ್ಲ, ಸಣ್ಣ ಜೀವನವನ್ನು ನಡೆಸೋಕ್ಕಾಗಿ ನಮ್ಮ ಕುಟುಂಬವನ್ನು ಸಾಕಲು ಈ ಒಂದು ಬೀದಿ ಬದಿ ವ್ಯಾಪಾರವನ್ನು ತಾವು ಕೂಡ ಮಾಡ್ತೀವಿ. ನಮಗೂ ಕೂಡ ಗಮನ ಇದೆ. ಆದರೆ ಈ ಒಂದು ಟ್ರಾಫಿಕ್ನ ಸಂಚಾರ ವ್ಯವಸ್ಥೆಯ ಅಡಚಣೆಯಾಗಿ ಜನರಿಗೆ ಬಂದ ದೂರುಗಳಿಂದಾಗಿ ತಾವು ಈ ಒಂದು ಕಾರ್ಯಾಚರಣೆ ಖಂಡಿತವಾಗಿ ಮಾಡಬೇಕಾಗುತ್ತೆ. ಪುರಭವನುಡು ಸಾದಿಬರಿ ಬೇರದಕ್ಲನ ಶ್ರೇಯೋಭಿವೃದ್ಧಿ ಸಂಘ ರಾಷ್ಟ್ರೀಯ ಸಾದಿಬರಿ ಬೇರದಕ್ಲನ ದಿನಾಚರಣೆ ಗಡ್ದು ನಡಪಾದಂಡು ಅವಿಯಪೊರ್ತುಡು ಪಿದೈ ಹಕ್ಕೊತ್ತಾಯ ಸಭೆ ನಡೆದಿದ್ದು ಸಾದಿಬರಿ ಬೇರದಕ್ಲನ ಸಂಘದ ಮರ್ಯಾದೆ ಗುರ್ಕಾರ್ಯರು BK ಇಮ್ತಿಯಾಜ್ ದುಂಬಾಲ್ಟೆಡ್ CITU ಸಂಘಟನೆ ಈ ಹಕ್ಕೊತ್ತಾಯ ಸಭೆ ನಡಪಾದಂಡು ಸಾದಿಬರಿ ಬೇರದಕ್ಲನ ಸಂಘನು ಪುಡತದ ರಾಜಕೀಯ ಲಾಭ ಮಲ್ತೊಂದುಲ್ಲೆರಂದು ದುಡ್ದಿತ್ತದ ನಗರದ ಪಾಕ ಜನ ಸಾದಿಬರಿ ಬೇರದಕ್ಲನ ನನಲ ಅತಂತ್ರ ಸ್ಥಿತಿಟುಲ್ಲೆರ ಮಕ್ಕಳಿಗೆ ನ್ಯಾಯ ತಿಕ್ಕಂದೆ ಉಪ್ಪನಾಗ ಈ ರೀತಿದ ಗಡ್ದದ ಲೇಸ ಅಗತ್ಯ ಇಜ್ಜಾಂಡು ಪುಡತ್ ಆಳುನ ನಿತ್ತೆಡು ಪೋವಂದುಪ್ಪನ ಮಹಾನಗರ ಪಾಲಿಕೆ ಸಾದಿಬರಿ ಬೇರದಕ್ಲನ ಶ್ರೇಯೋಭಿವೃದ್ಧಿ ಸಮಿತಿರ್ದಿಂದೇನು ಮಲ್ತದನಂದು ದುಡ್ದುಂಡು ಈ ಬಗೆಟ್ BK ಇಮ್ತಿಯಾಜ್ ಪಾತಿರ್ದು BJP ಗೆದುರಾದ ಏವ್ರತ್ ಜಯರು ಇವತ್ತು ಅವರ ಬದುಕನ್ನು ನಾಶ ಮಾಡಲಿಕ್ಕೆ ಇವತ್ತು ಷಡ್ಯಂತ್ರಗಳು ನಡೀತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಅರ್ಥ ಮಾಡಿಕೊಂಡು ಈ ಒಂದು ಸಮಾವೇಶವನ್ನ ಯಾವ ರೀತಿಯಲ್ಲಿ ನೀವು ನೋಡ್ತೀರ ಗೊತ್ತಿಲ್ಲ. ಈ ಸಮಾವೇಶದಿಂದ ಬೀದಿ ವ್ಯಾಪಾರಿಗಳಿಗೆ ಯಾರಿಗೂ ಕೂಡ ಇದರಿಂದ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ಸಮಾವೇಶದಲ್ಲಿ ಸದ್ದು ಗದ್ದಲ ಇರಬಹುದು, ಸನ್ಮಾನ ಇನ್ನಿತರ ಕಾರ್ಯಕ್ರಮ ಹೊರತು ಬೀದಿ ಬದಿ ವ್ಯಾಪಾರಸ್ಥರ ಯಾವುದೇ ರೀತಿಯ ಅವರ ಬದುಕಿನ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳು ಆಗೋದಿಲ್ಲ. ಅಲ್ಲಿ ಬರುವಂತ ನಾಯಕರನ್ನ, ಅಲ್ಲಿ ಬರುವಂತ ಅತಿಥಿಗಳಿಗೆ ಸನ್ಮಾನ ಮಾಡಲಿಕ್ಕೆ ಮತ್ತು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವಂತಹ ಒಂದು ಕಾರ್ಯಕ್ರಮವಾಗಿ ಅವರು ರೂಪಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು, ನೈಜ ಬೀದಿ ಬದಿ ವ್ಯಾಪಾರಸ್ಥರು ನಾಡಿದ್ದು 21ರಂದು ಟೌನ್ ಹಾಲ್ನ ಹೊರಗಡೆ ನಿಂತು ಈ ಹಕ್ಕೊತ್ತಾಯ ದಿನವನ್ನ ಮಾಡಲಿಕ್ಕಿದ್ದಾರೆ ಅಂತ ನಾನು ಈ ಮೂಲಕ ತಿಳಿಸ್ತೇನೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ತಲಪಾಡಿ KC ರೋಡ್ ಶಾಖೆಡ್ ನಡತಿನ ಬಾರಿಮಲ್ಲ ದರೋಡೆ ಕೇಸ್ನ ದರೋಡೆ ನಡೆತದ ಮೂಜೆ ದಿನಟ್ಟು ಪೊಲೀಸರು ನಾಡ್ಪತ್ತದೇರ ಮೂವೇರು ಆರೋಪಿಲಿನ ಕುಡ್ಲದ ಪೊಲೀಸರು ಪತ್ತದರಂದ ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿ ಕೊಡ್ತೇರ. ಕರಿನ ಶುಕ್ರವಾರ ಜನವರಿ 17 ಮಧ್ಯಾಹ್ನ ಉಳ್ಳಾಲ ತಾಲೂಕು ತಲಪಾಡಿದ KC ರೋಡು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಶಾಖೆಡ್ ಬಾರಿಮಲ್ಲ ದರೋಡೆ ನಡಪಾದ ಬಂಗಾರಪದ್ದೆ ಬಕ ಕಾಸರಟ್ಟಾದಿತ್ತೆರ. ಜನವರಿ 20 ಸೋಮವಾರ ಈ ಕೇಸಿಗೆ ಸಂಬಂಧ ಮೂವರು ಮುಖ್ಯ ಆರೋಪಿಲೇನ ಪೊಲೀಸರು ಪತ್ತದೇರ. ತಮಿಳುನಾಡು ಅಮ್ಮನ್ ಕೋವಿಲ್ದ 35 ವರ್ಷ ಪ್ರಾಯದ ಮುರುಗಂಡಿ ತೇವರ್, ಬೊಂಬಾಯಿ ಗೋಪಿನಾಥ ಚೌಕದ 35 ವರ್ಷ ಪ್ರಾಯದ ಈಶ್ವ ರಾಜೇಂದ್ರನ್ ಬಕ ಬೊಂಬಾಯಿ ಚೆಂಬೂರ್ ತಿಲಕ್ ನಗರದ 35 ವರ್ಷ ಪ್ರಾಯದ ಕಣ್ಣನ್ ಮಣಿ
ಪೊಲೀಸ್ ಬಲೆಗೆ ಬುಡ್ದಿರ. ಈ ಬಗೆಟ್ ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿ ಕೊಡ್ತೀರ. ಶುಕ್ರವಾರ ಮಧ್ಯಾಹ್ನ ಸಹಕಾರಿ ಸಂಘದ ದರೋಡೆ ಮಲ್ತದ ಕೇರಳಡೆ ಆದ ತಮಿಳ್ನಾಡಿಗೆ ಆರೋಪಿಲು ಪದರಡಾದಿತ್ತರ. ತಮಿಳ್ನಾಡು ತರೆ ತಪ್ಪಾದಿತ್ತಿನ ಮೂವರು ಮುಖ್ಯ ಆರೋಪಿలను ಪೊಲೀಸರು ಪತ್ತದ ದರೋಡೆಗೆ ಗಲಸಿದಿನ ಕಾರು ಬೊಕ ಹತ್ಯಾರ್ಲೆನ್ ಬೊಕ ರಡ್ಡುಗೋಣಿ ಚೀಲೊಲೆನ ಸ್ವಾಧೀನಗುದೆ ತೊಂದೆರ. ಊರ್ದಕ್ಲು ಈ ಕೇಸು ಡುಪ್ಪುನ ಸಂಶಯ ಉಂಡು. ಊರ್ದಕ್ಲಿನ ಬೆರಿಸಾಯ ಇಜ್ಜಂದ ಈ ಕಾರ್ಯ ಮಲ್ಪರೆ ಸಾಧ್ಯ ಇಜ್ಜಿ ತಣಿಕೆ ದುಂಬರಿದಣಂದು ಪೊಲೀಸ್ ಕಮಿಷನರ್ ತಿರಿಪಾದಿರ. 17ನೇ ತಾರೀಕು ಮಧ್ಯಾಹ್ನ ಕೋಟೇಕರ್ನ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು. ಸೊ ಆ ದಿವಸ ಸುಮಾರು 4 ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ದು. ನಂತರ ನಾವು ಈ ಕೇಸನ್ನು ಉಳ್ಳಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಕಳೆದ 3 ದಿವಸದಲ್ಲಿ ನಮ್ಮವರು ತುಂಬ ಒಂದು ಹಾರ್ಡ್ ಎಫರ್ಟ್ಸ್ ಹಾಕಿ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಬ್ಲೈಂಡ್ ಕೇಸ್ ಇತ್ತು. ಯಾಕೆಂದರೆ ಇದು ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು CCTV ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ. ಆದರೆ ಅತಿ ಹೆಚ್ಚು ಅಮೌಂಟ್ದು ಇದು ಬ್ಯಾಂಕ್ ಡಕಾಯಿತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೇರ್ ವಾಸ್ ಕ್ವೆಶ್ಚನ್ ಮಾರ್ಕ್ ಆನ್ ಅಸ್ ಆಲ್ಸೋ. ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿಸ್ ಚಾಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಶ್ರಮಪಟ್ಟು ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ಮುಖ್ಯವಾಗಿ ಒಂದು ಬಾಂಬೆ ಬೇಸ್ಡ್ ಗ್ಯಾಂಗ್, ಅದರಲ್ಲಿ ಅವರು ಕೆಲವು 3 ಜನ ತಮಿಳಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಈ ದರೋಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳ್ನಾಡಿಗೆ ಎಸ್ಕೇಪ್ ಆಗಿದ್ದರು. ಸೊ ಅವರ್ ಟೀಮ್ಸ್ ವೆಂಟ್ ಟು ಮುಂಬೈ. ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಒನ್ ಮೂರ್ ಟೀಮ್ ವೆಂಟ್ ಟು ತಮಿಳ್ನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು. ಇನ್ನೊಂದು ಟೀಮ್ಗೆ ನಾವು ತಮಿಳ್ನಾಡಿಗೆ ಡೆಪ್ಯೂಟ್ ಮಾಡಿದ್ದೀವಿ. ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿ ವರ್ ಏಬಲ್ ಟು ಜೀರೋ ಡೌನ್ ಆನ್ 2 ಅಫೆಂಡರ್ಸ್ ಹೂ ಆರ್ ದ ಮೇನ್ ಕಿಂಗ್ ಪಿನ್ಸ್. ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ತಿರುನೆಲ್ವೇಲಿ ನೇಟಿವ್ ಅವನದು ಪಾತ್ರ ಇತ್ತು. ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ. ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮನಿವನನ್ ಈಸ್ ಲೈಕ್ A2 ಅವ್ರದ್ದು ಕ್ಲೋಸ್ ಅಸೋಸಿಯೇಟ್. ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ಪ್ರಕಾಶ್ ಎಲಿಯಾಸ್ ಜೋಶುವಾ. ಸೊ ಈ 3 ಜನರಿಗೆ ನಾವು ತಿರುನೆಲ್ವೇಲಿ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರಾಸೆಸ್ ನಡೀತಾ ಉಂಟು. ಆ್ಯಂಡ್ ದೆನ್ ವಿತ್ ದ ಲಿಮಿಟೆಡ್ ಇಂಟರೋಗೇಷನ್ ವಿ ವರ್ ಏಬಲ್ ಟು get the car which was involved in the offense, that Fiat car ಕೂಡ ನಾವು ಅಲ್ಲಿಂದ ಪತ್ತೆ ಮಾಡಿದ್ದೀವಿ. ಇಟ್ ಈಸ್ MH based ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್ ಆ್ಯಂಡ್ A1 ಮುರುಗುಂಡಿ he brought the car from Bombay and he drove to this point and ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ತಿರುನೆಲ್ವೇಲಿ ತನಕ ಹೋಗಿತ್ತು. ಜೊತೆಗೆ ಈ ಕೇಸಲ್ಲಿ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ತಿರುನೆಲ್ವೇಲಿಯಿಂದ ರಿಕವರ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಬಿನ್ ಏಬಲ್ ಟು ರಿಕವರ್ 2 ಗೋನಿ ಚೀಲಾಸ್. ಯಾವ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕಳ್ತನ ಮಾಡಿ ಹೋಗಿದ್ರು. ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ, ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ. ಬಟ್ ಆದರೆ ಆ್ಯಸ್ ಆಫ್ ನಾವು ದ ಮಾಹಿತಿ ಇದೆ ದಟ್ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ. ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಪಿಸ್ಟಲ್ ಅಲ್ಲಿಂದ ರಿಕವರ್ ಆಗಿದೆ. ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ. ಯಾಕೆಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನನಗೆ ಕಷ್ಟ ಅನಿಸ್ತಾ ಇದೆ. ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ, ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆಗಳು ಗೊತ್ತಾಗ್ತದೆ. ಕೋಟೆಕಾರ್ ವ್ಯವಸಾಯ ಸಹಕಾರಿ ಸಂಘಡು ದರೋಡೆ ನಡಪಾಯಿನ ಆರೋಪಿಲೆನ ತಮಿಳ್ನಾಡು ಪತ್ತಿನ ಪೊಲೀಸರಿಗೆ ಮೆಚ್ಚುಗೆ ತೆರಿಪಾಯಿನ ವಿಧಾನಸಭಾ ಗುರ್ಕಾರ್ಯರು UT ಖಾದರ್ ಪೊಲೀಸರನ್ನ ಈ ಕಾರ್ಯ ಪುಗರ್ನ ಸಂಗತಿ ಎಂದು ಪಂತೇರ. ತಲಪಾಡಿ KC ರೋಡ್ದ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬಾರಿಮಲ್ಲ ದರೋಡೆ ಕೇಸಿನ ತುರ್ತು ನಾಡುಪತ್ತಿನ ಪೊಲೀಸರನ ಕಾರ್ಯ ಪುಗರ್ನವ ಸಂಗತಿಯಿಂದ ವಿಧಾನಸಭೆತ ಸ್ಪೀಕರ್ UT ಖಾದರ್ ಪೊಲೀಸ್ ಇಲಾಖೆಗೆ ಮೆಚ್ಚುಗೆ ಸಂದಾದೆರ. ದರೋಡೆಯನ್ನ ಮೂಜಿದಿನೊಡೆ ಆರೋಪಿಗಳನ್ನು ಪತ್ತೆ ನಡೆದವರ ಪೊಲೀಸರ ನಿಮಿತ್ತ ವಿಶ್ವಾಸ ಬೊಕ್ಕ ನಂಬಿಕೆ ರಡ್ಡು ಪಾಲು ಹೆಚ್ಚಾತಂಡ.
ಪೊಲೀಸರ ಪುಣೆ ನೇಕ ಸೊಲ್ಮೆಲು ಒಂದುವೇ ರೀತಿ ಬಂಟ್ವಾಳ ನಾಶದ ಸಿಂಗಾರಿ ಬೀಡಿ ಉದ್ಯಮಿ ಸುಲೇಮಾನ್ ಹಾಜಿಯರ್ನ ಇಲ್ಲದ ರೋಡಕ್ಕೆ ಸಿಡ್ಲ ಆರೋಪಿಲು ಬೇಗ ಪೊಲೀಸ್ ಬಲೆಕ್ ಬೂರ್ಯರ ಉಲ್ಲೆರ ಎಂದೆತ ತಣಿಕೆಡು ಬಾರಿ ಉಲಿಚಲು ತೋಜಿದ ಬೈದನಂದು ಖಾದರ್ ಪಂತೆರ ರಾಷ್ಟ್ರೀಯ ರಾಜಮಾರ್ಗ ಅಶ್ಪತ್ತಾಚೇಟ್ ಕಾಪು ಕೈತಲು ಉಚ್ಚಿಲ ಪೇಂಟೆಡ್ ಬುಡಂದೆ ಗಾಡಿಲಿಡ್ತೊಂದು ಜನ ಸೈಯೊಂದುಪ್ಪುನ ಬಗೆಟ್ ಏವರತೋ ಜೈನ ಸಾರ್ವಜನಿಕರ ಉಚ್ಚಿಲ ನಾಗರಿಕ ಪೊರ್ಬಾಟ ಸಮಿತಿ ದುಂಬಾಳ್ತೆಡ್ ಸೋಮವಾರ ಉಚ್ಚಿಲ ಪೇಂಟೆಡ್ ರಾಜಮಾರ್ಗ ತಡಿತದ ಪ್ರತಿಭಟನೆ ಮಲ್ತೆರ ದುಂಬುದ ಮಂತ್ರಿ ವಿನಯಕುಮಾರ್ ಸೊರಕೆ ದುಂಬಾಳ್ತೆಡ್ ಉಚ್ಚಿಲ ಪೇಂಟೆಡ್ ರಾಜಮಾರ್ಗ ತಡಿತದ ಸೋಮವಾರ ಪ್ರತಿಭಟನೆ ಮಲ್ತೆರ ರಾಜಮಾರ್ಗ ಅಶ್ಪತ್ತಾಚೇಟ್ ಕಾಪು ಕೈತಲು ಉಚ್ಚಿಲ ಪೇಂಟೆಡ್ ಬುಡಂದೆ ಗಾಡಿಲಿ ಎಡ್ತೊಂದು ಜನ ಸೈಯೊಂದುಪ್ಪುನ ಬಗೆಟ್ ಸಾರ್ವಜನಿಕರು ಏವರತೋ ಜೈರ ಉಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರ ಕೋಟ ಶ್ರೀನಿವಾಸ ಪೂಜಾರಿ ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಉಡಿಪು ಶಾಸಕರು ಯಶಪಾಲ್ ಎ ಸುವರ್ಣ ಜಾಗೆಗೆ ಬತ್ತದ ಪ್ರತಿಭಟನೆ ದಕ್ಲಿಡ್ದು ಭಿನ್ನೈತನ್ನ ಓಲೆದೆ ತಂದು ಪ್ರತಿಭಟನೆಗೆ ಬಿರಿಸಾಯ ಕುರಿಯರ ತಹಸೀಲ್ದಾರ್ ಪ್ರತಿಭಾ ಪೊಲೀಸ್ ಇನ್ಸ್ಪೆಕ್ಟರ್ ಜಯಶ್ರೀ ಮಾಣೆ ಪಿಡಿಒ ಅಜ್ಮಾರಿಗೆ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಬೊಕ್ಕ ದುಂಬುದ ಮಂತ್ರಿ ವಿನಯಕುಮಾರ್ ಸೊರಕೆ ಜೋರುಡು ಪಾತೆರ್ದು ತುರ್ತು ಸಭೆಯಲ್ಲಿದ್ದದ ಸಮಸ್ಯೆಗೆ ಪರಿಹಾರ ನಾಡುಪತ್ತು ನಂಚ ಒತ್ತಾಯ ಮಲ್ತೆರ ಬಡಾ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಶಿವಕುಮಾರ್ ಮೆಂಡನ್ ನಾಗರಿಕ ಸಮಿತಿ ಗುರ್ಕಾರ್ಯರು ಸಿರಾಜ್ ಉಚ್ಚಿಲ ನಾಯಕರು ಎ ಗಫೂರ್ ಶೇಖರ ಹಿಜಮಾಡಿ ಇಬಾದುಲ್ಲಾ ಮುಸ್ತಾಫಾ ಸಹದಿ ವೇದವ್ಯಾಸ ಬಂಗೇರ ಶೇಖಬ್ಬ ಶೇಖರ ಯಜಮಾಡಿ ಸುಕುಮಾರ್ ಶಕುಂತಳ ಶೆಟ್ಟಿ ಪ್ರತಿಭಟನೆದ ಸಭೆಟಿತ್ತೆರ ಇಲ್ಲೆಲ್ಲ ಮೀಟಿಂಗ್ ಒಂದು ನಿಮಿಷ ಇರ್ತೀನಿ, ಮೀಟಿಂಗ್ ಆಗಲೇಬೇಕು. ವಿದಿನ್ ಎ ವೀಕ್ ಯು हैव टू कॉल फॉर ए मीटिंग. विदिन ए वीक यू हैव टू कॉल फॉर इट. सो आज ही आप एसपी से डीसी से बात करना, मैं भी बात करता हूँ, एमपी से मैं बात करने लगाता हूँ. हाँ, सो क्या विदिन दैट यस You instant it. मतलब ये प्रॉब्लम है कि आप ये सोचो, मैंने मेरे पास आपने मोबाइल रिकॉर्डिंग ಈಗಾಗಲೇ ನಾವು ನಿಮ್ಮ ಗಮನಕ್ಕೆ ತರುವುದಾದ್ರೆ ನಾವು ಡಿಸಿ ಅವರ ಹತ್ರ ಈಗಾಗಲೇ ಇದ್ರ ಬಗ್ಗೆ ಸಮಾಲೋಚನೆ ನಡೆದಿತ್ತು. ಆದ್ರೆ ನಿಜಕ್ಕೂ ದುರಂತಕಾರಿ ಮತ್ತು ಆತಂಕಕಾರಿ ವಿಷಯ ಏನಂದ್ರೆ ಈಗಿನ ಕೆಲವೇ ದಿನಗಳ ಹಿಂದೆ 66 ಸಾವುಗಳು ನಮ್ಮ LH ವ್ಯಾಪ್ತಿಯಲ್ಲಿ ನಡೆದಿದೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ. ಇದಕ್ಕೆಲ್ಲ ಕಾರಣ ತಾವೆಲ್ಲ ಹೇಳುವ ಹಾಗೆ LH 66ರ ಅಸಮರ್ಪಕ ವ್ಯವಸ್ಥೆಯಿಂದಾಗಿ ಈ ಸಾವುಗಳು ಸಂಭವಿಸಿದೆ ಅಂತ ಎಲ್ಲ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಈ ರೀತಿಯಾದ ಸಾವುಗಳು ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಖಂಡಿತ ನಾವು ಯಾವತ್ತಿಗೂ ಕೂಡ ಜನಹಿತ ಕಾಯುವ ನಿಟ್ಟಿನಲ್ಲಿಯೇ ನಮ್ಮ ತಾಲೂಕು ಆಡಳಿತ ಹಾಗೆ ಜಿಲ್ಲಾ ಆಡಳಿತ ಖಂಡಿತ ಇದೆ. ಈ ಎಲ್ಲ ಆಗಿರುವಂತಹ ಸಾವುಗಳ ಬಗ್ಗೆ ನಮಗೆಲ್ಲಿಗೂ ಕೂಡ ಖಂಡಿತ ಖೇದವಿದೆ. ನಮ್ಮ ಮನೆಯ ಮಕ್ಕಳನ್ನ, ನಮ್ಮ ಮನೆಯ ಸದಸ್ಯರನ್ನ ಕಳೆದುಕೊಂಡಷ್ಟೇ ದುಃಖ ಇದೆ ನಮಗೆ ಕೂಡ. ಈ ಮುಂದಿನ ದಿನಗಳಲ್ಲಿ ಈ ರೀತಿಯಂತ ಯಾವ ಸಾವುಗಳು ಆಗದ ಹಾಗೆ ನಾವು ಖಂಡಿತ ತಾಲೂಕು ಆಡಳಿತದ ವತಿಯಿಂದ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಖಂಡಿತ ಕ್ರಮ ವಹಿಸ್ತೇವೆ. ತುಳುನಾಡು ಗರೋಡಿಲೆನ ನೆಲೆಬೂಡು ಐನು ಒರಿಪಾದ ಬಿಲಪೌಡೈನವು ಮಹತ್ವದ ಜವಾಬ್ದಾರಿ ನಮ್ಮವಾದುಂಡೊಂದು ಲೋಕಸಭಾ ಸದಸ್ಯರ ಕೋಟ ಶ್ರೀನಿವಾಸ ಪೂಜಾರಿ ಪಂತೆರ ಒಡಿಪು ಜಿಲ್ಲೆದ ಪಕ್ಕಿಬೊಟ್ಟು ಶ್ರೀ ಬ್ರಹ್ಮ ವೈದರ್ಕಳ ಗರೋಡಿ ನಡೆದಿನ ಬ್ರಹ್ಮ ಕುಂಭಾಭಿಷೇಕ ಧಾರ್ಮಿಕ ಸಭೆಟ ಆರು ಪಾತಿರಿಯರ ಒಡಿಪು ಜಿಲ್ಲೆದ ಪುತ್ತೂರು ಗ್ರಾಮ ಕಲ್ಯಾಣಪುರದ ಪಕ್ಕಿಬೊಟ್ಟು ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಡ್ ಐತಾರ ವಿರಪ ಪ್ರತಿಷ್ಠ ಬ್ರಹ್ಮ ಕುಂಭಾಭಿಷೇಕದಲ್ಲಿ ಕೊಡು ಧಾರ್ಮಿಕ ಸಭೆ ನಡೆತಂಡ ಗರೋಡಿ ಆಡಳಿತ ಸಮಿತಿ ಗುರ್ಕಾರ್ಯರ ಪ್ರಕಾಶ್ ಪೂಜಾರಿ ಎತ್ಕೊಂಡ್ಯಾರ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ವಿಠ್ಠಲ ಪೂಜಾರಿ ಗುರ್ಕಾರ್ಮೆಂಟ್ ನಡೆದಿನ ಸಭೆಟ್ ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಪಾತಿಡ್ದು ಗರೋಡಿಲೆಗೆ ಐತನೇ ಐನ ವಿಶೇಷತೆ ಉಂಡು ತುಳುನಾಡು ಗರೋಡಿಲೆನ ನಿಲೆಬೂಡು ಐನು ಉರಿಪಾದು ಬುಲೆಪಾವುಡು ಐನ ಮಹತ್ವದ ಜವಾಬ್ದಾರಿ ನಮ್ಮವಾದುಂಡೊಂದು ಪಂಡ್ಯರ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಕಾರ್ಯಂತರ ರವಿಕುಮಾರ್ ಕಂಕನಾಡಿ ಗರೋಡಿದ ಗುರ್ಕಾರ್ಯರ ಕೆ ಚಿತ್ತರಂಜನ್ ಭಾರತ್ ಬ್ಯಾಂಕ್ ಗುರ್ಕಾರ್ಯರ ಸೂರ್ಯಕಾಂತ ಜೆಸಿ ಸುವರ್ಣ ಪುದರ್ಪೊಯಿ ಸಿನಿಮಾ ನಟಿ ಸುಮನ್ ತಲ್ವಾರ್ ಇಂಚ ಬಿನ್ಯರ್ ಪಾತಿಡ್ದು ಎಡ್ಡೆಪ್ಪು ಬೈಕಿಯರ
ವಾಸ್ತು ತಜ್ಞರು ಸುಬ್ರಹ್ಮಣ್ಯ ಭಟ್, ಉಡುಪುದ ದುಂಬುದ ಶಾಸಕರ ಕೆ ರಘುಪತಿ ಭಟ್, ಕಾಂಚನ ಹುಂಡೈ ಸಂಸ್ಥೆದ ಪ್ರಸಾದ್ ರಾಜ್ ಕಾಂಚನ್, ನಗರಸಭೆ ಸದಸ್ಯರು ಜಯಂತಿ ಪೂಜಾರಿ, ತಾಲೂಕು ಪಂಚಾಯತ್ ದುಂಬುದ ಸದಸ್ಯರು ಜಯಂತಿ ಭಾಸ್ಕರ ಪೂಜಾರಿ, ಪೂಜೆ ಮಲ್ಪನ ಮೋಹನ ಪೂಜಾರಿ, ದರ್ಶನ ಪೂಜಾರಿ ಲೈನ ಶಂಕರ ಪೂಜಾರಿ ಬಕ ಸತೀಶ್ ಪೂಜಾರಿ, ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಗುರುಕಾರ್ಯರ ನಿತ್ಯಾನಂದ ಕೋಟ್ಯನ್, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರ ರಾಘವ ಕುಂದರ್, ಜೀರ್ಣೋದ್ಧಾರ ಸಮಿತಿ ಮರ್ಯಾದೆ ಗುರುಕಾರ್ಯರ ಜಗನ್ನಾಥ ಪೂಜಾರಿ, ಕಾರ್ಯಗುರುಕಾರ್ಯರ ಗೋಪಾಲ ಪೂಜಾರಿ, ಪೊಂಜೋಲಿನ ಸಮಿತಿ ಗುರುಕಾರ್ದಿ ಶಾಂತ ಸುರೇಂದ್ರ ಸಬಿಟ್ಟು ಪಾಲ್ದೆತೊಂಡೆರ. ಉಪನ್ಯಾಸಕರ ದಯಾನಂದ ಕರ್ಕೆರ ಕಾರ್ಯಕ್ರಮ ಸುಧಾರ್ತಿರ. ಒಂದು ಬಂಡಾಯದ ಭಾವನೆಗಳು, ನ್ಯಾಯಕ್ಕೋಸ್ಕರ ಬಂಡಾಯ ಮಾಡಲಿಕ್ಕೂ ಸಿದ್ಧ ಇರೋರು, ಯುದ್ಧರಂಗದಲ್ಲೇ ಮಡಿದವರು, ಸಾಮಾಜಿಕ ಸ್ಫೂರ್ತಿಯನ್ನು ಕೊಟ್ಟವರು. ಆ ಕಾರಣಕ್ಕೆ ಅವರನ್ನು ದೈವತ್ವ ಅಂತ ನಂಬಿಕೊಂಡು ನಮ್ಮ ಸಮುದಾಯ ಮಾತ್ರ ಅಲ್ಲ, ಎಲ್ಲ ಸಮುದಾಯವರು ಪೂಜೆ ಮಾಡ್ತಿರುವ ಸಂದರ್ಭದಲ್ಲಿ ಪಕ್ಕೆಬೆಟ್ಟಿನಲ್ಲಿರುವಂಥ ಬ್ರಹ್ಮಬೈದ್ಕಳ ಗರಡಿಯನ್ನು ಜೀರ್ಣೋದ್ಧಾರ ಮಾಡಿದ್ದಕ್ಕೋಸ್ಕರ ನಾನು ಯಾರ್ಯಾರು ಅಭಿನಂದನೆಗಳನ್ನು ಸಲ್ಲಿಸಿರಿ, ಸನ್ಮಾನಗಳನ್ನು ಮಾಡಿದ್ರಿ, ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಎಲ್ರಿಗೂ ನನ್ನ ನಮನಗಳು. ಪುಣ್ಯ ಕಾಲದಲ್ಲಿ ಆ ಗರಡಿಯ ಶಂಕುಸ್ಥಾಪನೆ ಮಾಡಿದರೋ ಗೊತ್ತಿಲ್ಲ, ಆ ಪರಮಾತ್ಮಗೆ ಗೊತ್ತು. ಅಥವಾ ದೇವಸ್ಥಾನ ಕಟ್ಟುವುದು ಅತ್ಯಂತ ಸುಲಭ, ಅದನ್ನು ನಿಭಾಯಿಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಭಕ್ತರ ಸಂಖ್ಯೆ ಜಾಸ್ತಿ ಆದಾಗ ಒಂಥರ ಸಮಸ್ಯೆ ಆಗುತ್ತೆ, ಕಡಿಮೆ ಇದ್ದಾಗಲೂ ಒಂಥರ ಸಮಸ್ಯೆ ಆಗುತ್ತೆ. ಆದರೆ ನಮ್ಮಲ್ಲಿ ಒಳ್ಳೆಯ ತನ ಇದ್ದರೆ ಖಂಡಿತವಾಗೂ ಯಾವ ದೇವಸ್ಥಾನ ಆಗಲಿ ಗರಡಿಯನ್ನು ನಡೆಸ್ಕೊಂಡು ಹೋಗ್ಬೋದು. ಕೇರಳ ಗರಡಿದ ವಿದ್ಯೆನ ಕಲ್ಪರೆಗೆ ಶಸ್ತ್ರವಿದ್ಯೆನ ಕಲ್ಪರೆಗೆ ಇಡೆಗೆ ಬರೋಂದಿತ್ತೇರೆಂದು ಗೊತ್ತಾಪುಂಡು. ನಮ್ಮ ಮಾತ ಗರುಡಿನ ತೂಂಡ ಕೋಟಿ ಚೆನ್ನೈಯರು ಒಂಜಿ ಕಾಲೋಡು ಮಸ್ತ್ ಗರುಡಿನ ಕಡಿಯರು ತುಳುನಾಡು ಅಗಲು ಪೆರ್ಮಲದ ಬೂಡುನು ಜತ್ತು ಒತ್ತಿ ಬೊಕ್ಕ ಇಡೀ ತುಳುನಾಡಿಗೆ ಸಂಚಾರ ಮಲ್ತದು, ಅಲ್ಪ ಅಲ್ಪ ಜನಕುಲಿನ ಒಟ್ಟು ಮಲ್ತದು ಗರುಡಿನ ಕಟಿಯರು ಅಂಚ ಅಗಲು ಕಟಿಜನ ಗರಡಿ ಅವು ಬೈದೇರ್ಲ ಗರಡಿ ಬಂದ ಆಯ್ನಿ. ಕಾಸರಗೋಡು ಜಿಲ್ಲೆದ ಮಧುರ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಡು 2025 ಮಾರ್ಚ್ 27 ಏಪ್ರಿಲ್ ಆಜಿಮುಟ್ಟ ಬ್ರಹ್ಮಕಲಶ ಬಕ ಮೂಡಪ್ಪ ಸೇವೆ ನಡೆಪರೆಂಡು 590 ಸ್ವಯಂ ಸೇವಕರ್ನ ಸಭೆ ಐತಾರ ನಡೆತಂಡು. ಮಧುರ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಡು ಮಾರ್ಚ್ 27 ಏಪ್ರಿಲ್ ಆಜಿಮುಟ್ಟ ಬ್ರಹ್ಮಕಲಶ ಬಕ ಮೂಡಪ್ಪ ಸೇವೆ ನಡೆಪರೈತದ ಆಲೆಕ್ಕೊಡ ಸ್ವಯಂ ಸೇವಕರ್ನ ಸಭೆ ಐತಾರ ನಡೆತಂಡು. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು BS ರಾವ್ ಗುರುಕಾರ್ಮೆ ವಹಿಸ್ತಿದ್ದೇರ. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತೀಯ ತೀರ್ಥ ಸ್ವಾಮೀಜಿ ತುಡರ್ಪುತ್ತದ ಕಾರ್ಯಕ್ರಮ ಉದಿಪನ ಮಲ್ತದ ಆಶೀರ್ವಚನ ಕುರಿಯರ. ಸ್ವಾಮೀಜಿಯರು ಗೂಗಲ್ಡ್ ಪುದರ್ಕೊರ್ಪುನ ಅರ್ಜಿನ ಮುನೆ ಬಿಡುಗಡೆ ಮಲ್ತೇರ. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅನುಗ್ರಹ ಭಾಷಣ ಮಲ್ತದ ಮಾರ್ಗದರ್ಶನ ಕುರಿಯರ. ಬ್ರಹ್ಮ ಕಲಶ ಸಮಿತಿ ಮರ್ಯಾದೆ ಗುರುಕಾರ್ಯರ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ನನದ ಕಾರ್ಯ ಯೋಜನೆನ ಮಾಹಿತಿ ಕುರಿಯರ. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಸಭೆಯನ್ನು ಉದ್ದೇಶಿತದ ಪಾತಿರಿಯರ. ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರ ಜಯದೇವ ಖಂಡಿಗೆ, ಕ್ಷೇತ್ರದ ಪವಿತ್ರ ಪಾಣಿ ರತನ್ ಕುಮಾರ್ ಕಾಮಡ, ಮಧೂರ್ ಪಂಚಾಯತ್ ಗುರುಕಾರ್ಯರ ಗೋಪಾಲಕೃಷ್ಣ ಕೂಡ್ಲು, ಮಂಜುನಾಥ ಕಾಮತ್, ರವೀಶ್ ತಂತ್ರಿ ಕುಂಟಾರ ಪಾಲ್ದೆತ್ತೊಂಡೆರ. ಕುದ್ರಿಪಾಡಿ ಸುನಿಲ್ ಕುಮಾರ್ ಮಾತ್ರೆಯನ್ನು ಎತ್ಕೊಂಡಿರ. ದಿನೇಶ್ ಬಂಬ್ರಾಣ ಸೊಲ್ಮೆ ಸಂದಾಯರ, ಗಣೇಶ್ ಪಾರಕ್ಟ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ನಾನಿವತ್ತು ಲೋಕಸಭಾ ಸದಸ್ಯ ಮಾಜಿ ಇದೆಲ್ಲ ಬದಿಗಿಟ್ಟು ಈ ದೇವಸ್ಥಾನದ ಕಾರ್ಯಕರ್ತನಾಗಿ ಕೆಲಸ ಮಾಡುವುದಕ್ಕೆ ಇವತ್ತಿಂದ ತೊಡಗುವುದಕ್ಕೆ ಬಂದಿದೆ. ಯಾಕೆ ಆಗ ಹೇಳಿದೆ, ಇದೊಂದು ಭಾಗ್ಯ. ರಾಜಕಾರಣಿ ಯಾರಾಗ್ಬೋದು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಯಕ್ಷಾಶ್ರಯ ಯೋಜನೆದ 33ನೇ ಇಲ್ಲನ ಸಾಲಿಗ್ರಾಮ ಮೇಳದ ಕಲಾವಿದರ ಪ್ರಸನ್ನ ಶಿಟ್ಟಿಗಾರ್ಯಗ ಬುಡ್ದುಕೊರ್ಪನಲ್ಲಿ ನಡೆತಂಡ. ಸಾಲಿಗ್ರಾಮ ಮೇಳದ ಕಲಾವಿದರು ಪ್ರಸನ್ನ ಶೆಟ್ಟಿಗಾರ್ಯಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಯಕ್ಷಾಶ್ರಯ ಯೋಜನೆಡ
33 ಜನದ ಇಲ್ಲನ್ನು ಕಟ್ಟಾದಿತ್ತದ ಐನು ಬುಡ್ದು ಕೊರ್ಪುನ ಲೇಸ್ ಅಟ್ಟಣೆ ಮಲ್ತದಿತ್ತೆರ 33 ಜನ ಇಲ್ಲ ಧನುಷ್ಕಾ ನಿಲಯನು MRG ಗ್ರೂಪ್ದ ಯಜಮಾನರ ಕೆ ಪ್ರಕಾಶ್ ಶೆಟ್ಟಿ ಕೊಡುಗೆ ಅದು ಕೊಡ್ದಿತ್ತದ ಐನ ಟ್ರಸ್ಟ್ ತಕ್ಲು ಬಿನ್ನೆರಿತ್ತದ ಪ್ರಸನ್ನ ಶೆಟ್ಟಿಗಾರ್ ಸಂಸಾರಗೂ ಬುಡ್ದು ಕೊಡ್ದು ಇಲ್ಲು ಒಕ್ಕೆಲಾಂಡ್ ಸತೀಶ್ ಶೆಟ್ಟಿ ಪಟ್ಲ ಪಾತಿರ್ದ ಪ್ರಸನ್ನ ಶೆಟ್ಟಿಗಾರ ರಂಜನ ಆದರ್ಶ ದಿವನ್ನ ಕಲಾವಿದರು ಸಮಾಜಕ್ಕೂ ಬೋಡಾತಂಡ ಎಂಕ್ಲು ಇಲ್ಲು ಕಟ್ಟಿರೆ ಒಂಜಿ ಧೈರ್ಯದ ಪಾತೆರ ಮಾತ್ರ ಕೊರ್ಪ ಇಲ್ಲು ಕಟ್ಟನ ಕೊಡ್ತು ಎಂಕ್ಲು ಏತು ಕಾಸು ಕೊರ್ಪ ಪನ್ಪನವು ಮುಖ್ಯ ಆತ್ ನಿಕ್ಲಿಗೆ ಎಂಕ್ಲು ಒಂಜಿ ಪ್ರೋತ್ಸಾಹ ಕೊರಿಯ ಪನ್ಪನವು ಮುಖ್ಯ ಆಪುಂಡು ಬಂಜಾರ ಗ್ರೂಪ್ದ ಪ್ರಕಾಶ್ ಶೆಟ್ಟಿ ವರ್ಷಗೂ ಐನು ಇಲ್ಲು ಕೊರೊಂದುಲ್ಲೇರ ಇಂಚಿನ ಸಮಾಜ ಸೇವಕರನ್ನ ಸಾಯದೆ ತಂದು ಬಡಪತ್ತುಡುಪನ ಕಲಾವಿದರಿಗೆ ಎಂಕ್ಲು ಸಹಾಯ ಒಂದುಲ್ಲ ಪಟ್ಲ ಫೌಂಡೇಶನ್ ಹಿಡ್ದು ಎಡ್ಡೆ ಕೊಡುಗೆ ಕೊಡ್ತಂಡು ಪನ್ಪನ ಸಂತೋಷ ಎಂಕ್ಲಿಗುಂಡೊಂದು ಪಂಡ್ಯರ ಪಟ್ಲ ಫೌಂಡೇಶನ್ ಪದಾಧಿಕಾರಿಗಳು ಕಲಾವಿದರು ಪ್ರಸನ್ನ ಶೆಟ್ಟಿಗಾರನ ಕುಟುಂಬ ಸಂಸಾರದಕ್ಕಲು ಯಕ್ಷಗಾನದ ಅಭಿಮಾನಿಗಳು ಬಿನ್ಯರು ಈ ಪೊರ್ತೊಡಿಕ್ತಾರ. ನಾವು ಕೊಟ್ಟ ಹಣ ಎಲ್ಲಿಗೂ ದುರ್ವಿನಿಯೋಗ ಆಗಿಲ್ಲ ಅಂತ. ಈ ಮನೆ ಕಟ್ಟಲಿಕ್ಕೆ ನಮಗೆ ಮುಖ್ಯ ಕಾರಣೀಕರ್ತರು ನಮ್ಮ ಕೊಟ್ಲ ಫೌಂಡೇಶನ್ನ ದಾನಿಗಳು ಗೋಲ್ಡ್ ಫಿಂಚ್ ನಮ್ಮ ಬಂಜಾರ ಪ್ರಕಾಶ್ ಅಣ್ಣ ಅವರ ಹೆಸರನ್ನೇ ನಾವು ಇಟ್ಟಿದ್ದೇವೆ. ಇದಕ್ಕೆ ಕೂಡ ವರ್ಷಕ್ಕೊಂದು 5 ಮನೆಗಳನ್ನು ನಮ್ಮ ಕೊಟ್ಲ ಫೌಂಡೇಶನ್ ಕೊಡ್ತಾ ಇದ್ದಾರೆ. ಅದು ಇಂಥ ಕಲಾವಿದರಿಗೆ ಕೊಡಬೇಕೆಂಬುದು ಯಾವ ದಾನಿಗಳ ಅಪೇಕ್ಷೆ ಕೂಡ ಇರುವುದಿಲ್ಲ. ಅದನ್ನು ಆಯ್ಕೆ ಮಾಡಿ ಸತ್ಪಾತ್ರರಿಗೆ ಕೊಡುವಂತಹ ಧರ್ಮ ನಮ್ಮ ಪಟ್ಲ ಫೌಂಡೇಶನ್. ಸತ್ಪಾತ್ರರಿಗೆ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅಂಥದ್ರಲ್ಲಿ ನಮಗೆ ಬಹಳ ಸಂತೋಷ. ಪ್ರಸನ್ನ ಶೆಟ್ಟಿಗಾರರಿಗೆ ಇವತ್ತಿಗೆ ಮನೆ ಆಗಿದೆ ಎಂಬುದು ನಮಗೆ ಬಹಳ ವಿಶೇಷ. ನಮ್ಮವರ ಎಲ್ಲ ಪದಾಧಿಕಾರಿಗಳು ಅವರು ತಮ್ಮ ಎಲ್ಲರ ಉಪಸ್ಥಿತಿಯಿಂದ ನಮ್ಮ ಕೇಂದ್ರೀಯ ಸಮಿತಿಯ ಉದಯಣ್ಣ ನಮ್ಮ ಜೊತೆ ಇದ್ದಾರೆ, ಭಾಗವತರಾದ ಸದಾಶಿವಮಿಂದ್ರ ಇದ್ದಾರೆ. ನಾವೆಲ್ಲರೂ ಹಾರೈಸುವುದಿಷ್ಟೇ, ಈ ಮನೆಯಲ್ಲಿ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಕಳೆಯುವಂತಹ ಆಗಲಿ ನಮಗೆ ದುರ್ಗಾ ಮಾತೆ ಎಲ್ಲರೂ ಅನುಗ್ರಹಿಸಲಿ ಅಂತ ಹೇಳುತ್ತಾ ಮಗದೊಮ್ಮೆ ವಂದಿಸಿ ನಮಗೂ ಇಂಥ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಒಳ್ಳೆಯದಾಗಲಿ, ಇನ್ನಷ್ಟು ಕಲಾವಿದರಿಗೆ ಸಹಕಾರ ನೀಡುವ ಹಾಗಾಗಲಿ. ಬಹುಶಃ ನಾವು ಯಾರು ಎಣಿಸ್ಲಿಕ್ಕಿಲ್ಲ. ನಾವು ಕೆಲವು ಸಲ ನಮ್ಮಷ್ಟಕ್ಕೆ ನಾವು ಹೇಳ್ಬೋದು ಬಿಟ್ಟರೆ ಇಂಥದ್ದನ್ನು ಮಾಡಲಿಕ್ಕೆ ಬಹುಶಃ ನಾವು ಅವ್ರನ್ನ ಮುಖಸ್ತುತಿ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಇನ್ನೊಬ್ಬರ ಹತ್ರ ಕೇಳಿ ಮಾಡಿಕೊಂಡು ಆಮೇಲೆ ಉಳಿದವರಿಗೆ ಸಹಾಯ ಮಾಡೋದುಂಟು. ಅದು ದೊಡ್ಡ ವಿಚಾರ. ಅದು ನಮ್ಮಲ್ಲಿ ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಇದೆ, ಅದು ತುಂಬ ಕೆಲಸ ಮಾಡ್ತಾಯಿದೆ. ವ್ಯಾಪ್ತಿ ಮಾತ್ರ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಇದೆ. ಆದರೆ ಸತೀಶ್ ಶೆಟ್ಟಿಯವರ ವ್ಯಾಪ್ತಿ ಬಹುಶಃ ಆಲ್ ಓವರ್ ಇಂಡಿಯಾ ಆಗ್ತದಂತ ಕಾಣಿಸ್ತಾ ಇದೆ ನನಗೆ. ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾನೇ ಆಗ್ಬೋದು. ಅದಾಗಲಿ, ಹೀಗೆ ಕಲಾವಿದರಿಗೆ ಅಶಕ್ತರಿಗೆ ಸಹಾಯ ಹಸ್ತವನ್ನು ಚಾಚುವುದರೊಂದಿಗೆ ಅವರ ಟ್ರಸ್ಟ್ನಿಂದ ಒಳ್ಳೊಳ್ಳೆ ಕೆಲಸಗಳು ನೆರವೇರಲಿ ಅಂತ ಹೇಳೋದ್ರೊಂದಿಗೆ ಕುಡ್ಲ ನೀರ್ಮಾರ್ಗದ ಪೆದಮಲೆ ವಾಜಿಲಾಯ ಧೂಮಾವತಿ ದೈವಸ್ಥಾನದ ನೇಮ 300 ವರ್ಷದ ಬೊಕ್ಕ ನಡಪರೈತದ ಇಂದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ದೈವಸ್ಥಾನಡು ನಡೆತಂಡ. ಕುಡ್ಲ ನೀರ್ಮಾರ್ಗದ ಪೆದಮಲೆ ವಾಜಿಲಾಯ ಧೂಮಾವತಿ ದೈವಸ್ಥಾನದ ನೇಮ 300 ವರ್ಷದ ಬೊಕ್ಕ ನಡಪರೈತದ ಐತಾರ ದೈವಸ್ಥಾನಡು ನೇಮದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ನಡೆತಂಡ. ವಾಜಿಲಾಯ ಮೈಸಂದಾಯ ಪಕ್ಕ ಧೂಮಾವತಿ ಬಂಟ ದೈವಸ್ಥಾನಡು ದೈವಲೆನ ಪೆರಪ ಪ್ರತಿಷ್ಠೆ ಕಲಶಾಭಿಷೇಕ ನೇಮ ಬರ್ಪುನ ಫೆಬ್ರವರಿ 18-22 ಮುಟ ನಡಪರೆ ಉಂಡು. ಕುಡುಪು ಕೃಷ್ಣರಾಜ ತಂತ್ರಿಲೆನ ದುಂಬಾಳ್ತೆಡು ಧಾರ್ಮಿಕ ಕಾರ್ಯಲು ನಡಪುಂಡು. ಕಾರ್ಯಕ್ರಮಡು ಟ್ರಸ್ಟ್ ಗುರುಕಾರ್ಯರು ಗಿರಿಧರ ಶೆಟ್ಟಿ ಎದ್ಕೊಂಡಿರು ತುಡರ್ ಪುಲ್ಪು ಪತ್ತದ ಕಾರ್ಯಕ್ರಮ ಉದಿಪನಾಂಡ್. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ದೈವದ ಕಾರ್ಯ ದೈವೇಚ್ಛದ ಪ್ರಕಾರ ನಡಪುಂಡು. ಲೆಪ್ಪೋಲೆ ನಮ್ಮ ಅಚ್ಚಿ ಮಲ್ತದು ಇಲ್ಲಡೆ ಪಟ್ಟೋಲಿ ಆಂಡ ಐಕ್ ಬೋಡಾಯ್ನಿನ ದೈವ ಸಂಕಲ್ಪದಂಚನೆ ಎದತನುಂಡು. ಅಂಚನೆ ಗ್ರಾಮದ ಪ್ರತಿಯೊಂದು ಇಲ್ಲಡು ಭಕ್ತರನ್ನು ಮೆನ್ಪುನ ಕೆಲಸನು ದೈವ ಮಲ್ಪುನೊಂದು ಪಂಡಿರ. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಮೂಲು ತಿಕ್ಕಿದಿನ ದೈವಲೆನ ದುಂಬುದ ಇತಿಹಾಸದ ಆಧಾರಡು ಆರಾಧನೆ ನಡಪಡು ದುಂಬಗು ನಡಪುನ ಕಾರ್ಯಲು ಪೊರ್ಲುಡು ಗೆಲ್ಮಿಡು ನಡಪಡಂದು ಪಂಡ್ಯರ. ಮಹಾನಗರ ಪಾಲಿಕೆ ಸದಸ್ಯರು ಭಾಸ್ಕರ ಕೆ ಮೊಯ್ಲಿ, ಹರಿಶ್ಚಂದ್ರ ಗಟ್ಟಿ, ಭಟ್ರಕೋಡಿ ವೆಂಕಟಕೃಷ್ಣ ಭಟ್, ಸೀತಾರಾಮಯ್ಯ, ಆನಂದ ಸರಿಪಲ್ಲ, ಶೇಷಾಧರ ಭಟ್ ಪಾಲ್ದಿತ್ತೊಂಡ್ಯರ.
ಕೆಂಪು ಕಲ್ಲುದಾಯಡ ಒಂಜಿ ಕೊಟೇಶನ್ ತೊಂಡ ಆಯ್ದು ತೊಂಡಾಗ ಒಂಜಿ 7 ಲಕ್ಷ ಹಾಪುಂಡು ಅಂಡು ಬೊಡ್ಚಿ ನಮ್ಮ ಸಾರನೆ ಮಲ್ತು ಮುಗಿಪುಗ ಅಂದು ಒಂಜಿ ಪ್ರಯತ್ನ ಮಲ್ಪನಾಗ ಎಂಕ್ಲ ರಿತೇಶ್ ಬತ್ತೇರು ಇಂಜಿನಿಯರ್ ಆರು ಇಜ್ಜಿ ಆಯೆ ಕಡಿಮೆ ಮಲ್ತು ಕೊರ್ಪೆ ನಮ್ಮ ಆಯನವರ ಲೆತ್ತು ತೂಕ ಅಂದಾಂಡು ಅತನಾಗ ಎಂಕ್ಲೆ ಒಂಜಿ ಡೋನರ್ ತಿಕ್ಕೇರು ಅವು ಎಂಕ್ಲು ಮಲ್ಪ ಪಂಡದು ಅಂಚ ಕೆಂಪು ಕಲ್ಲುದ ಅವಿನ ಇಂಚ ಈ ರೀತಿಡ್ ಕೆಂಪು ಕಲ್ಲುದ ಒಂಜಿ ದೇವಸ್ಥಾನ ಕಟ್ಟ್ಯ ಕಟ್ಟದಾದನಗ ನೆಕ್ಕಿತೆ ಮರಕದಾದ ಮಲ್ಪನು ಪಂಡ ಮೂಲ ಫೈನಾನ್ಷಿಯಲ್ ಏರ್ಲ ಒಂಜಿ ಗಟ್ಟಿದ ಪಂಡ ನೆಕ್ ಮುಟ್ಟ ಸೇರ್ದಿಜ್ಜಾನ್ ಅಂಚ ಇಂಕ್ಲ ಶೇಷಾದಿ ಭಟ್ರು ಬಂಡೇರು ನಮ್ಮ ತೋಟಡ್ ಮರ ಉಂಡು ಅವೇನು ಕಡ್ಪುಗ ಅಂದು ಅವು ಮರ ಪಂಡ ಒಂಜಿ ಮಲೆ ತಲೆಕ ಉಂಡು ಮರ ಕಟ್ಪುನ ವಿಷಯ ಆಯ್ತು ಐನು ಕನಪಿನ ಮಲ್ಲ ಕಷ್ಟ ಇತ್ತಂಡು ಅಂಚ ಮಾತ ಅವ್ರು ಭಾರಿ ಪ್ರಯತ್ನ ಮಲ್ತದು ಐಕ್ ರೋಪ್ ಪುರ ಮಲ್ತು ಒಯ್ತದು ಮರತ ವ್ಯವಸ್ಥೆಯನ್ನು ಮಲ್ತೇರು ಒಂಜಿ 7 ಲಕ್ಷದ ಮರತ ಕೊರತೆ ಆಂಡು ಐದು ಬೊಕ್ಕ ಐಕ್ ಒರಿಯೇ ಸೇರಿ ಒಂದು ಮರ ಮಲ್ತಂಡು ಮರ ಮಲ್ತದು ಓಡುನು ಕನತ ದೀದಾನಾಗ ಎಂಗ್ಲ ವೆಂಕಟ ಭಟ್ರು ಬತ್ತೇರು ಕೃಷ್ಣ ಭಟ್ರು ಒಂದು ನೆಕ್ ನಮ್ಮ ಓಡು ಪಾಡುನ ಸರಿ ಹತ್ತು ಅವು ಗಾಳಿಗೆ ಪೂರ ಪೋವು ನೆಕ್ ನಮ್ಮ ತಾಮ್ರ ಪಾಡೋಡು ಒಂದು ಪಿತ್ತಾಳೆ ಪಾಡೋಡು ಒಂದು ಅಂಚ ಆರೊಂಜಿ PVS ದಾಖಲ ಅರ್ನ ಏರ್ನ ಪರಿಚಯ ದಾಖಲು ಇತ್ತು ಅಕ್ಕಲ್ಡ ಪೋದು ಪಾತಿರ್ದು ಅಕ್ಕಲು ಒಂಜಿ 5 ಲಕ್ಷ ಡೊನೇಷನ್ ಕೊರ್ಪ ಪಂಡೇರು. ಒಂದೊಂದು ಗ್ರಾಮಕ್ಕೆ ಒಂದೊಂದು ಊರಿಗೆ ಒಂದೊಂದು ಪ್ರದೇಶಗಳಿಗೆ ಒಂದೊಂದು ಸೀಮಿತವಾಗಿರ್ತಕ್ಕಂಥ ದೈವಗಳಿದ್ದಾವೆ. ಇವತ್ತು ನಮ್ಮ ಊರಿನಲ್ಲಿ ಒಂದು ಅರಸು ಕುಂಜಿರಾಯ ಅಂತಿದೆ, ಅದು ನಮ್ಮಲ್ಲಿ ಮಾತ್ರ ಇದೆ. ನೀವು ಕೊಡೆತೂರಿಗೆ ಹೋದ್ರೆ ಆ ದೈವ ಅಲ್ಲಿದೆ. ಅದೇ ಮಂಜೇಶ್ವರ ದೈವ ಇದೆ, ಅದು ಮಂಜೇಶ್ವರದಲ್ಲಿದೆ. ನೀವು ಅಬ್ಬಜಲಯ ಅನ್ನತಕ್ಕಂಥ ಒಂದು ದೈವ ಇದೆ, ಅದು ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಮಾತ್ರ ಅಬ್ಬಜಲ ಇದೆ. ಇನ್ನೊಂದು ಕಡೆ ನೀವು ಆಶ್ಚರ್ಯ ಆಗ್ಬೋದು, ಮಿಲಿಟರಿ ಅಂತ ಒಂದು ಭೂತ ಇದೆ, ಪೊಲೀಸ್ ಅಂತ ಒಂದು ಭೂತ ಇದೆ, ಆಲಿಭೂತ ಅಂತ ಒಂದು ಮುಸಲ್ಮಾನ ಭೂತ ಇದೆ. ಹೇಳಿದ್ರೆ ನಮ್ಮ ಪರಂಪರೆಯಲ್ಲಿ ಯಾವ ಆಧಾರದಲ್ಲಿ ದೈವಗಳನ್ನು ನಂಬಿಕೊಂಡು ಬಂದರು ಹಿರಿಯರು ಅನ್ನೋದಕ್ಕೆ ಇದೆಲ್ಲದರ ಉಲ್ಲೇಖಗಳನ್ನು ಮಾಡಿದೆ. ಹಾಗಾಗಿ ಅಜಿಲಾಯ ಧೂಮಾವತಿ ಇರತಕ್ಕಂಥ ಈ ಪ್ರದೇಶ ಇದು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಪ್ರದೇಶ ಆಗಿದ್ದಿರ್ಬೋದು. ಹಾಗಾಗಿ ಹಿರಿಯರು ಆ ರೀತಿಯಲ್ಲಿ ನಂಬಿಕೊಂಡು ಬಂದ್ದಾರೆ. ಆ ನಂಬಿಕೆ ಚ್ಯುತಿಬಾರದ ರೀತಿಯಲ್ಲಿ ಇವತ್ತು ಆರಾಧನೆ ಮಾಡ್ತಕ್ಕಂಥ ಇದು ನಮ್ದಾಗಬೇಕು. ಯಾಕಂದರೆ ಇದು ಹೇಗಿತ್ತು ಕಟ್ಟುಪಾಡು ನಮ್ಗೆ ಗೊತ್ತಿಲ್ಲ. 250 ವರ್ಷ ಆಯ್ತು ಇದು ಬಿದ್ದು. ಹೇಗೆ ನಡವಳಿಕೆ ಇತ್ತು ನಮ್ಗೆ ಗೊತ್ತಿಲ್ಲ, ಹೇಗೆ ಇದರ ಆಚರಣೆ ಇತ್ತು ಗೊತ್ತಿಲ್ಲ. ಆದರೆ ನನಗೆ ಖುಷಿಯಾಗಿರ್ತಕ್ಕಂಥ ದೈವ ಎದ್ದು ನಿಂತಿದೆ. ಯಾಕಂದರೆ ನಮಗೆ ಪ್ರೇರಣೆಯನ್ನು ಕೊಟ್ಟಿದೆ. ಇಷ್ಟೆಲ್ಲ ಹೊಸತನ್ನೇ ತರುವಂಥ ಕೆಲಸ ವಾಜಿಲ್ಲಾಯನ ಸಂಕಲ್ಪ ಇದ್ದಿತ್ತು. ನಾನು ಯಾವುದು ಹಳತರಲ್ಲಿ ಸ್ವೀಕಾರ ಮಾಡೋದಿಲ್ಲ, ಎಲ್ಲವನ್ನ ಹೊಸತರಲ್ಲಿ ಸ್ವೀಕಾರ ಮಾಡ್ತೇನೆ, ನಿಮಗೆ ಶಕ್ತಿ ಕೊಡ್ತೇನೆ ಅನ್ನತಕ್ಕಂಥದ್ದು ವಾಜಿಲ್ಲಾಯನ ಸಂಕಲ್ಪ. ಆ ಸಂಕಲ್ಪದ ಆಧಾರದಲ್ಲಿ ಇವತ್ತು ಪೂರ್ತಿಯಾಗಿದೆ. ಹಾಗೆ ನಮಗೆ ವಾಜಿಲ್ಲಾಯ ಪ್ರೇರಣೆ ಕೊಟ್ಟಿದ್ದಾನೆ. ಯಾರೆಲ್ಲ ಇದಕ್ಕೆ ಸಹಕಾರಿಯಾಗಿದ್ದಾರೆ ಅವರೆಲ್ಲರ ಕೈ ಹಿಡಿಯುವಂಥದ್ದು ಗ್ಯಾರಂಟಿ ವಾಜಿಲ್ಲಾಯ. ಹಾಗಾಗಿ ಯಾರಾದರೂ ಇವತ್ತು ಕೊಡೋದಿದ್ರೆ ಎಲ್ಲ ಕೊಟ್ಟು ಬಿಡಿ. ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ವರ್ಷದ ಜಾತ್ರೆ ದೇವರನ್ನ ಮುಂಡಾನಕಟ್ಟೆ ಸವಾರಿ ಬಲಿತ ದಿನ ಕದ್ರಗುಡ್ಡೆ ಆಕಾಶವಾಣಿ ಕೈತಲ್ದ ಸಂಪಿಗೆ ಕಟ್ಟೆಡ್ ಶ್ರೀ ಮಂಜುನಾಥ ಫ್ರೆಂಡ್ ಸರ್ಕಲ್ದ 24ನೇ ವರ್ಷದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು. ಕುಟ್ಲ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ವರ್ಷದ ಜಾತ್ರೆ ನಡತೊಂದಿತ್ತದ ಜಾತ್ರೆಡ್ ದೇವಿರ 4 ಸುತ್ತಲ ಸವಾರಿ ಬಲಿ ನಡಪವನ ಸಂಪ್ರದಾಯ ಇತ್ತದ. ಮುಂಡಾನಕಟ್ಟೆ ಸವಾರಿದ ದಿನ ರಾತ್ರಿ ಕದ್ರಗುಡ್ಡೆ ಆಕಾಶವಾಣಿ ಕೈತಲ್ದ ಸಂಪಿಗೆ ಕಟ್ಟೆಡ್ ಶ್ರೀ ಮಂಜುನಾಥ ಫ್ರೆಂಡ್ ಸರ್ಕಲ್ದ 24ನೇ ವರ್ಷದಲ್ಲಿ ಸುಬಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಮ್ಮ ಕಲಾವಿದರು ಕುಡ್ಲ ಮಕ್ಳೆರ್ದು ಅಮ್ಮೇರು ತುಳು ನಾಟಕ ಅಟ್ಟಣೆ ಮಲ್ತದಿತ್ತೆರ. ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಕಾರ್ಯಕ್ರಮ ಉದಿಪನ ಮಲ್ತೆರ. ಶಾಸಕರು ವೇದ ವ್ಯಾಸ ಕಾಮತ್, ಅಲ್ಪದ ಮಹಾನಗರ ಪಾಲಿಕೆದ ಸದಸ್ಯರು ಶಕೀಲ ಕಾವ, ಡಿಂಕಿ ಡೈನ್ ಯಜಮಾನರು ಸ್ವರ್ಣ ಸುಂದರ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯಂತರ ಸಂತೋಷ್ ಕುಮಾರ್ ಶೆಟ್ಟಿ, ಸೂರಜ್ ಕುಮಾರ್ ಕಲ್ಯ ಬಿನ್ನರಾದ ಪಾಲ್ದೊಂಡೆರ. ನಾಟಕ ಕಲಾವಿದರು ಸುಂದರ್ ರೈ ಮಂದಾರವಕ, ಮಂಗಳೂರು ಮೀನನಾಥ ಪುಗಾರ್ತದ ರಾಘವೇಂದ್ರ ರೈ ಮೊಗ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರ. ಮಂಜುನಾಥ ಫ್ರೆಂಡ್ ಸರ್ಕಲ್ ಗುರ್ಕಾರ್ಯರ ಶ್ರೀಧರ ಸಾಲಿಯನ್ ಬಕ ಸದಸ್ಯರು ಈ ಪುಡ್ತೊಡಿತ್ತೆರ. ಕೃಷ್ಣ ಜೆ ಪಾಲೆಮಾರ್ ಪಾತ್ರೆಡ್ದು ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ ಕರಿನ 24 ವರ್ಷಲೆಡ್ದು ಒವ್ವೆ ಫಲ ಅಪೇಕ್ಷೆ ಇಜ್ಜಂದ ಜನಕ್ಲಡ ಸಾಮಾಜಿಕ ಬಕ ಧಾರ್ಮಿಕ ಗೇನ ಮುಡವನ ಕೆಲಸ ಮಲ್ತೊಂದುಂಡು ಎಂದೆತ ಕಾರ್ಯ ಮಾತಾ ಸಂಘಟನೆಲೆಗ್ ಮಾದರೆಂದು ಪಂಡ್ಯರ. ಶಕೀಲ ಕಾವ ಪಾತ್ರೆಡ್ದು ಸಂಘಗೂ ಎಡ್ಡೆಪ್ಪು ಬೈಕಿಯರ.
ಫಲಾಪೇಕ್ಷೆ ಇಲ್ಲದೆ 24 ವರ್ಷಗಳಿಂದ, ಬಹುಶಃ ಕೋವಿಡ್ ಟೈಮಲ್ಲಿ ಸ್ವಲ್ಪ ನಿಂತಿದೆ ಅಂತ ಹೇಳಿದರು, ಆದರೂ ಆ ಸಂದರ್ಭದಲ್ಲಿ ಕೂಡ, ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಮಾಜಿಕವಾಗಿ ಬಹಳಷ್ಟು ಕೆಲಸ ಮಾಡಿದಂಥ ಈ ಸಂಸ್ಥೆ ಇದು. ಇಂಥ ಸಂಸ್ಥೆಗಳು ಬಹುಶಃ ಪ್ರತಿ ಕಡೆಗಳಲ್ಲಿ ಇರಬೇಕು. ಇದು ನನ್ನ ಅಭಿಪ್ರಾಯದಂತೆ ಇಂಥ ಸಂಸ್ಥೆ ಬಹುಶಃ ಗ್ರಾಮೀಣ ಮಟ್ಟದಲ್ಲಿ ಬೆಳೆಯುವಂಥದ್ದು ಬಹಳ ಅಗತ್ಯ. ಈ ಯುವಕರ ಉತ್ಸಾಹ ಇವತ್ತು ಸ್ವಲ್ಪ ಸಮಯದಲ್ಲಿ 24 ವರ್ಷಗಳಿಂದ ಇವತ್ತು ಇಂಥ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬರ್ತಿದ್ರಿ. ಅದೇ ರೀತಿಯಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳನ್ನು ಹೆಚ್ಚು ಮಾಡಬೇಕು. ಹೆಚ್ಚು ಮಾಡುವಂಥ ಶಕ್ತಿ ನಿಮಗೆ ದೇವರು ಕರುಣಿಸಬೇಕು. ಮಂಜುನಾಥ ಫ್ರೆಂಡ್ಸ್, ಮಂಜುನಾಥನ ದಯೆಯಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಇಂಥದ್ದು ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಚ್ಚು ಕೆಲಸಗಳ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸುವಂಥ ಕೆಲಸವನ್ನು ನೀವು ಮಾಡಿ ಅಂತ ಹೇಳಿ ಈ ಮಂಜುನಾಥ ಫ್ರೆಂಡ್ ಸರ್ಕಲ್ ದ ಅಧ್ಯಕ್ಷರಾದ ಶ್ರೀಧರ್ ಸಾಲಿಯಾನ್ ಮೇರೆಲ್ಲ ಸ್ವಾಗತ ಮಲ್ತೊಂದು ಲೆತ್ತ ಪೂರ ನೆಟ್ಟಿತ್ತಿನ ಪೂರ ಸಂಘಟನೆಯಲ್ಲ ಸ್ವಾಗತ ಮಲ್ತೊಂದು ಇನಿ ಪೂರ ಬೈದಿನ ಭಕ್ತಿ ಬಾಂಧವ್ಯರು ಪೂರರೆಗ್ಲ ಧ್ಯಾನ ಸುರುಕಾದ ಮಂಜುನಾಥ್ ಫ್ರೆಂಡ್ ಸರ್ಕಲ್ಗೆ ಅಭಿನಂದನೆ ಪನ್ನೋಡು ದಾಯಂದು ಪಂಡ ಅಕಲ್ ಒಂಜಿ ಈ ಕಾರ್ಯಕ್ರಮ ತೂಡು ಪನ್ಪಿನ ನಿಂಗ್ ಬಾರಿ ಆಸೆ ಇತ್ತು. ನಿಂಗ್ ಪ್ರತಿ ವರ್ಷರ್ತಿಲ್ಲ ಬರಿಯರ ಪೂಜಿ ಬಟ್ ಆಂಡಲ ಯಾ ನೇಪಾಳ ಬತ್ತ ಪ್ರಸಾದದ ತಂದು ಪೋಪೆ ಆಂಡ ನಮ್ಮ ಒಂಜಿ ಪುಣ್ಯವಂತಿರ ದಾದ ಬಂಡ ದೇವೇರೊಂಜಿ ನಮ್ಮ ಕೈತಡೆ ಬತ್ತದು ಪೋಪಿನ ಈ ಸಂದರ್ಭಡು ಅಕಲು ಈ ಕಾರ್ಯಕ್ರಮ ನೆಟ್ಟು ನೆರವೇರಿಸುವರು. ಅಕಲು ಬಾರಿ ಕುಡೊಂಜಿ ಖುಷಿಯ ಹೊಡೆದಾದ ಬಂಡ ಈ ಸ್ಮಾರ್ಟ್ ಸಿಟಿದ ಕತ್ರಿ ಪಾರ್ಕ್ ಅಕಲೊಂಜಿ ಮಂಜುನಾಥ ಫ್ರೆಂಡ್ ಸರ್ಕಲ್ ದ ಸಂಪಿಗೆ ಕಟ್ಟೆ ಉಂಡು. ಅಕಲು ಬಾರಿ ಭಾಗ್ಯವಂತರು ಎನ್ನುವೆ ದಯಬಂಡ ಬಾರಿ ಪೊರ್ಲದ ಕತ್ರಿ ಪಾರ್ಕ್ ದ ನಡುಟುಲ್ಲೇರು ಸರ್ಕಾರ ಮಲ್ಪುನಂಚಿನ ಕೆಲಸಲಿನ ತರುಣ ವೃಂದ ಮಲ್ತೊಂದುಂಡು ಆಂಡಲ ರಾಜ್ಯೋತ್ಸವ ಪ್ರಶಸ್ತಿ ಬೈದಜೆ ಬರ್ಪಿ ವರ್ಷ ಆಂಡಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಡಂದು ಶರಣ್ ಪಂಪೇಲ್ ಪಂತ್ಯರ ಕುಡ್ಲದ ಶೇಡುಗುರಿ ದಂಬೇಲ್ ತರುಣ ವೃಂದದ 5ನೇ ವರ್ಷಾಚರಣೆಲೆ ಕೊಡು ನಲಿಕೆ ಭಜನೆ ಪಂಥ ಉದಿಪನ ಮಲ್ತದ 6 ಪಾತಿರಿಯರು. ಕುಟ್ಲದ ತರುಣ ವೃಂದ ದಂಬೇಲ್ ಮಹಿಳಾ ಮಂಡಲ ದಂಬೇಲ್ ಶೇಡಿಗುರಿ ತಾಪನೆಯಾದ 5ನೇ ವರ್ಷಾಚರಣೆಯ ಸುವರ್ಣ ಸಂಭ್ರಮ ನಡೆತೊಂದುಂಡು. ಬಂಗಾರು ಪರ್ವದಲ್ಲಿ ಕೊಡು ಜಿಲ್ಲಾ ಮಟ್ಟದ ನಲಿಕೆ ಭಜನದ ಪಂಥ ಅಟ್ಟಣೆ ಮಲ್ತದಿತ್ತರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪುರಂದರದಾಸರನ ಭಜನೆಗೆ ನಲಿತದ ಉದಿಪನಲ್ಲಿ ಸಿಗ ಬಿನ್ನೆರೆ ನೇತ್ಕೊಂಡ್ಯರ. ವಿಶ್ವ ಹಿಂದೂ ಪರಿಷತ್ ರಾಜ್ಯ ಜತೆ ಕಾರ್ಯಂತರೆ ಶರಣ್ ಪಂಪೇಲ್ ಬಿನ್ನೆರ್ನ ಒಟ್ಟಿಗೂ ನಲಿಕೆ ಭಜನಾ ಪಂಥನು ಉದಿಪನ ಮಲ್ತಿರ. ಸಭಾಲಿಸಡು ಸುವರ್ಣ ಸಂಭ್ರಮ ಸಮಿತಿ ಗುರ್ಕಾರ್ಯರ ಕಿರಣ್ ಕುಮಾರ್ ಕೋಡಿಕಲ್ ಗುರ್ಕಾರ್ಮೆ ವಹಿಸದು ಮಾತರೆಲ್ಲ ಎತ್ಕೊಂಡು ಪಾತ್ರೆಡ್ದು ಸಾರತ್ತ ಅವ್ರಮನು ತೆಲ್ಪತ್ತೈನಿಟ್ಟು ಅಪಗದ ಜಮನೇರ ಕಟ್ಟಿದಿನ ತರುಣವರಿಂದ ಸಮಾಜಗೂ ಬೋರ್ಡದ ಕೆಲಸ ಮಲ್ತೊಂದು 5ನೇ ವರ್ಷದ ಗೌಜಿಡುಂಡೊಂದು ಪಂಡ್ಯರ. ಕೋರ್ದಪ್ಪು ದೈವಸ್ಥಾನದ ಗುರ್ಕಾರಿರ್ಬೇಕ ದುಂಬುದ ಪಾಲಿಕೆ ಸದಸ್ಯರು ರಾಧಾಕೃಷ್ಣ ಪಾತ್ರದ ಸಾಮಾಜಿಕ ಉದ್ದೇಶದಿ ಒಂದು ತಾಪನೆ ಐನ ಸಂಸ್ಥೆಡ್ ಹಿರಿಯರು ಇತ್ತೆಲ್ಲ ಉಲ್ಲೇರ ಕಿರಿಯರಿಗೆ ಮಾರ್ಗದರ್ಶನ ಮಲ್ತೊಂದು ಮಾಮಲ್ಲ ಮರತಂಚ ಸಂಸ್ಥೆಯನ್ನು ಬುಲೆಪಾದಿರ. ಬಂಗಾರ ಪರ್ವತ ಉಪನ ಭಾಗ್ಯ ಎಂಕ್ಲಿಗೆ ತಿಗತನಂದು ಪಂಡ್ಯರ. ಶಿಶು ಅಭಿವೃದ್ಧಿ ಯೋಜನೆ ಕುಡ್ಲ ವಿಭಾಗದ ಅಧಿಕಾರಿ ಸಿಂಧು ಕೆವಿ ಪಾತಿರ್ದ ಒವ್ವೆ ಸ್ವಾರ್ಥದ ಅಂತ ಎಂಕ್ಲಿಗೆ ಅಂಗನವಾಡಿ ಕಟ್ಟೋಣ ಕಟ್ಟಿದು ಕೊಡ್ತೇರೆ. ಸಂಸ್ಥೆಗೆ ಸೊಲ್ಮೆ ಸಂದಾವೆ ನಿಕ್ಲು ಮಾತರಿಗ್ಲ ಮಾದರಿ ಅವಡು ನನ್ನ ಮಿತ್ತಲ ಇಂಚನೆ ಕಾರ್ಯಕ್ರಮ ನಡೆತೊಂದು ಪಡಂದು ಸಂಘದಕ್ಲೆ ಪಂಡ್ಯರ. ಶರಣ್ ಪಂಪೇಲ್ ಪಾತಿರ್ದ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅತ್ತು ಕರಿನ 5 ವರ್ಷಲಿಡ್ದು ಆರೋಗ್ಯ ಕಾಳಜಿಡು ಪರೀಕ್ಷೆದ ಶಿಬಿರ ಕಣ್ಣು ಪರೀಕ್ಷೆ ಕನ್ನಡಕ ಕೊರ್ಪುನ ನಿತ್ಯರ್ದಾನ ಅವೇತೋ ಕಾರ್ಯಕ್ರಮ ಮಲ್ತೊಂದು ಬೈದರ. ಸರ್ಕಾರ ಮಲ್ಪನಂಚಿನ ಕಾರ್ಯಕ್ರಮ ಮೊಕಲು ಮಲ್ತೊಂದುಲ್ಲೇರ ಆಂಡದಾಯಿ ರಾಜ್ಯೋತ್ಸವ ಪ್ರಶಸ್ತಿ ಬೈದಜೆ ಬರ್ಪಿ ವರ್ಷಾಂಡಲ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಂದೊಡೊಂದು ಪಂಡ್ಯರ. ಉದ್ಯಮಿ ಜಯರಾಮಕೃಷ್ಣ ಪೊಳಲಿ ಮಹಾನಗರ ಪಾಲಿಕೆ ದುಂಬುದ ಸದಸ್ಯರು ಪದ್ಮನಾಭ ಮೀನ್ ನಲಿಕೆ ಭಜನದ ಉಸ್ತುವಾರಿ ನರೇಶ್ ಕುಮಾರ್ ಸಸಿಬಿತ್ಲು ಉರ್ವ ಕೊರಗಜ್ಜ ಕ್ಷೇತ್ರದ ಗುರ್ಕಾರ್ಯರ ರಾಜೇಶ್ ಉರ್ವ ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ಗುರ್ಕಾರ್ಯರ ರಾಜಗೋಪಾಲ ಶೆಟ್ಟಿ ಮಾತಾ ಚಂಡಚಂಡೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಸರಿರು ಉದಯ ರಂಜನ್ ದುಂಬುದ MRPL ಜನರಲ್ ಮ್ಯಾನೇಜರ್ ರಮಾನಾಥ ಪೈ ದುಂಬುದ ವಿಜಯ ಬ್ಯಾಂಕ್ ಮ್ಯಾನೇಜರ್ ಸುಶಾಂತಿ ಚಂದ್ರಶೇಖರ ಬಿನ್ನೆರಾದ ಪಾಲ್ಗೊಂಡ್ಯರ. ತರುಣ ವೃಂದದ ಗುರ್ಕಾರ್ಯರು ಕಿಶೋರ್ ಕುಮಾರ್ ಮರ್ಯಾದೆ ಗುರ್ಕಾರ್ಯರು ಸದಾನಂದ ಅಂಚನ್ ಮಹಿಳಾ ಮಂಡಲ ಗುರ್ಕಾರ್ತಿ ಮೀನಾಕ್ಷಿ ಲೇಸ್ಟ್ ಪಾಲ್ಗೊಂಡ್ಯರ. ವೈಯಕ್ತಿಕ ಉಪಯೋಗಗೂ ದೀವಂದೆ ಒಂಜಾತ್ ಸಮಾಜಮುಖಿ ಸಮಾಜದ ಅವಡು ಪನ್ಪುಣ ಒಂಜಿ ದೃಷ್ಟಿ ಯೋಚನೆ ಮಂತೊಂದು ನಿರಂತರ 5 ವರ್ಷ ಒಂಜಿ ಸಂಘಟನೆಯನ್ನು ನಡತೊಂದು ಪೋಡುಂದು ಅಂಡ ಅವು ಖಂಡಿತವಾದ
ಆ ಹಿರಿಯಾಕಲ್ ನಕಲೆ ಏತ್ ಇತ್ತದ ಯುವಕಿಯರ್ ನಕಲೇನ ಅಕಲ್ನ ಬೆರಿಬಲಾದ ಏರು ಉಂತುದೇರ ಏರ್ ಆ ಹಿರಿಯರ್ ನಕಲು ಅಕಲ್ನಿರ್ದಾದ ಸಾಧ್ಯ ಪನ್ಪಣೆಕ್ ಈ ತರುಣ ವೃಂದ ದಂಬೆಲ್ ಒಂಜಿ ನಿದರ್ಶನ ಪಂಡ್ರೆ ಈ ಸಂದರ್ಭ ಇಚ್ಛೆ ಪಡ್ಪೆ. ಯುವಕರನ್ನ ನೀವು ಮುಂದೆ ಹೋಗಿ ಅದಕ್ಕೆ ತಕ್ಕಂಥ ಮಾರ್ಗದರ್ಶನ ಪ್ರೋತ್ಸಾಹ ಎಲ್ಲವನ್ನು ಕೊಟ್ಟು ಈ ಸಂಸ್ಥೆಯನ್ನ ಒಂದು ಹೆಮ್ಮರವಾಗಿ ಬೆಳೆಸುವಲ್ಲಿ ತನ್ನ ಇಡೀ ಜೀವನವನ್ನ ಮುಡಿಪಾಗಿರಿಸತಕ್ಕಂಥ ವ್ಯಕ್ತಿಗಳಿಂದ ಈ ಸಂಸ್ಥೆ ಇವತ್ತು 50 ವರ್ಷಗಳ ಸುವರ್ಣ ಮಹೋತ್ಸವವನ್ನು ಕಾಣುವಂಥ ಒಂದು ಸದವಕಾಶ ನಮಗೆಲ್ಲ ಸಿಕ್ಕಿದೆ, ಭಾಗವಹಿಸುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ನಮ್ಮ ಇಲಾಖೆಯ ಒಂದು ಅಂಗನವಾಡಿ ಕಟ್ಟಡ ಇಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಆ ಒಂದು ಕಟ್ಟಡ ನಮ್ಮ ಇಲಾಖೆಯ ಸೇವಾ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ಒದಗಿಸಬೇಕಾದ್ರೆ ಒಂದು ಕಟ್ಟಡದ ಅವಶ್ಯಕತೆ ಇದೆ. ಆ ಇಲ್ಲದ ಸಂದರ್ಭದಲ್ಲಿ ಕೂಡ ನಮಗೆ ಬಾಡಿಗೆ ಇಲ್ಲದೆ ಏನೂ ಒಂದು ಏನು ಅಪೇಕ್ಷೆಯನ್ನು ಪಡೆದೆ ನಮಗೆ ಒಂದು ಕಟ್ಟಡವನ್ನು ಈಗ ಒಂದು ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಲಾಖೆ ಪರವಾಗಿ ವಂದನೆಗಳನ್ನು ಮಗದೊಮ್ಮೆ ಅರ್ಪಿಸ್ತಾ ಇದ್ದೇನೆ. ನೀವು ಒಂದು ಮಾದರಿ ಆಗಲಿ, ಎಲ್ರಿಗೂ ಒಂದು ಮಾದರಿ ಆಗಲಿ, ಇನ್ನಷ್ಟು ಏನು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೀಲಿ ಅಂತ ಹೇಳುತ್ತಾ, ಯಾವ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂಬಂತಹ ಕನಸನ್ನು ಕಂಡಿದ್ರು ಬಹುಶಃ ಎಲ್ಲ ಕನಸು ಉದ್ದೇಶಗಳು ಈ 50ನೇ ವರ್ಷದ ಸಂದರ್ಭದಲ್ಲಿ ಈಡೇರಿದೆ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ 75ರಲ್ಲಿ ಯಾರೆಲ್ಲ ಪ್ರಾರಂಭ ಮಾಡಿದ್ರು ಅವರಿಗೆ ನಾನು ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕುಡ್ಲ ಅತ್ತಾವರದ ಸರೋಜಿನಿ ಮಧುಸೂದನ ಡಿ ಕುಶೆ ಬರವು ಸಂಸ್ಥೆಲಿನ ಮಧುಸ್ಮೃತಿ ರಜತಾಮೃತ 3 ದಿನದ ಕಾರ್ಯಕ್ರಮಟ್ಟು ಅಕೇರಿದ ದಿನ ಅಲುಮ್ನಿ ಎಮಿನೆನ್ಸ್ ಸಾಂಸ್ಕೃತಿಕ ತರಾವರಿ ಕಾರ್ಯಕ್ರಮ ನಡೆತಂಡ. ಕುಡ್ಲದ PVS ಸಮೂಹ ಸಂಸ್ಥೆಲಿನ ಆಡಳಿತದ ಅತ್ತಾವರದ ಸರೋಜಿನಿ ಮಧುಸೂದನ ಡಿ ಕುಶೆ ವಿದ್ಯಾಸಂಸ್ಥೆಲು 25ನೇ ವರ್ಷಗೂ ಪದ್ಯತೆ ನೀಡಿದವರ ಬೊಳ್ಳಿ ಪರ್ವದ ಆಚರಣೆ ಮಧುಸ್ಮೃತಿ ರಜತಾಮೃತ ಕಾರ್ಯಕ್ರಮ ಒಟ್ಟು 3 ದಿನ ಅತ್ತಾವರ ಶಾಲೆಡ್ ನಡೆತಂಡ. ಅಕೇರಿದ ದಿನ ಶಾಲೆಡ್ ದುಂಬು ಬರವು ಕಲ್ತಿನಕ್ಲನ ನಿಲೇಟ್ ಅಲುಮ್ನಿ ಎಮಿನೆನ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಲೇನು ಅಟ್ಟಣೆ ಮಲ್ತದಿತ್ತಾರೆ. PTA ಸದಸ್ಯರಿರ್ದು ಬಕ ಶ್ರೀಮತಿ ಮಾಲಿನಿ ಪ್ರಸಾದ್ ಬಕ ಕೂಟದಕ್ಲಿರ್ದು ತರಾವರಿ ಕಾರ್ಯಕ್ರಮಲು ನಡೆತಂಡ. PVS ಸಮೂಹ ಸಂಸ್ಥೆಲಿನ ಗುರ್ಕಾರ್ದಿ ಸರೋಜಿನಿ ಮಧುಸೂದನ ಡಿ ಕುಶೆ, ಜನರಲ್ ಮ್ಯಾನೇಜರ್ ಸಂದೇಶ್ ಪೂಜಾರಿ, ಸರೋಜಿನಿ ಮಧುಸೂದನ ಡಿ ಕುಶೆ, ಬರವು ಸಂಸ್ಥೆಲಿನ ಆಡಳಿತಾಧಿಕಾರಿ ಮುರಳೀಧರ ರಾವ್, ಪ್ರಿನ್ಸಿಪಾಲರ್ ಬಿಂದುಸಾರ ಶೆಟ್ಟಿ ಈ ಪೊರ್ತುಡಿತ್ತರ. ಮಂಜೇಶ್ವರ ತಾಲೂಕದ ಶ್ರೀ ಅರಸು ಸಂಕಲ ದೈವ ಕ್ಷೇತ್ರ ಸಂತಡ್ಕ ಕೂಳೂರದ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ಬಕ ವರ್ಷದ ಜಾತ್ರೆದಲ್ಲಿ ಕೊಡು ಜನವರಿ 23 ಗುರುವಾರ ರಾತ್ರಿ 9 ಗಂಟೆಗೆ ಸುದರ್ಶನ ನರಕಾಸುರ ಪ್ರಸಂಗದ ಯಕ್ಷಗಾನ ಪ್ರದರ್ಶನ ಅಟ್ಟಣೆ ಮಲ್ದೇರ. ಶ್ರೀ ಅಯ್ಯಪ್ಪ ಕೃಪಾ ಯಕ್ಷಗಾನ ಅಧ್ಯಯನ ಕೇಂದ್ರ ವಾಳಿಯೂರು ಕೂಟದ ಕಲ್ಪನ ಜೋಕುಲು ಈ ಪ್ರದರ್ಶನ ಮಲ್ಪೆರಂದು ಪ್ರಕಟಣೆಡು ತಿರಿಪಾದಿರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಇದೇ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.